ಇವತ್ತು ನಾವಿದು ಕೈಯಲ್ಲಿರೋದು ಕೋಳಿದು ಹೆಸರು ಅಂತ ಹೇಳಿದ್ರೆ ಇದು ಕರಿಕೆಮ್ಮೆರ ಉರಿಯ. ಕೋಳಿದು ಕಲರಲ್ಲಿ ಈ ಕಟ್ಟಕ್ಕೆ ಹೋಗೋರಿಗೆ ಒಂದು ಐಡಿಯಾ ಇರ್ತದೆ. ಈ ಕೋಳಿ ಒಂದು ಒಳ್ಳೆ ಶ್ರೇಷ್ಠ ಕಲರ್ ಅಂತ ಹೇಳ್ಬೋದು. ನೋಡಿ, ಇದು ನಾವು ರೀಸೆಂಟ್ಲಿ ಪರ್ಚೇಸ್ ಮಾಡಿದ್ದು, ಆದರೆ ಅದಕ್ಕೆ ಸ್ವಲ್ಪ ಕೈಯಲ್ಲಿ ಹಿಡಿದ ಅಭ್ಯಾಸ ಇಲ್ಲ. ಈ ಕೈಯಲ್ಲಿ ಹಿಡಿದ ಅಭ್ಯಾಸ ಇಲ್ಲದಿದ್ದರೆ ನಿಮಗೆ ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ. ಯಾಕಂದ್ರೆ ಇಲ್ಲೆಲ್ಲಿ ಹೋಗ್ತದೆ ಕೋಳಿ ಒಳ್ಳೆದುಂಟು, ಆದರೆ ಅದಕ್ಕೆ ಹಿಡಿದ ಅಭ್ಯಾಸ ಇಲ್ಲ. ನೋಡಿ, ಕುರುಕುರು ಅಂತದ್ದು. ಇದು ಕಟ್ಟದ ಕೋಳಿ ಅಂತ ಹೇಳಿದ್ರೆ ಹಿಡಿಯುವಾಗ ಸೌಂಡ್ ಮಾಡಬಾರ್ದು. ನೋಡಿ, ಹೀಗೆ ಸೌಂಡ್ ಎಲ್ಲ ಮಾಡಬಾರ್ದು. ಇದು ಸ್ವಲ್ಪ ಇದರದ್ದು ಫಾಲ್ಟ್. ಮತ್ತೆ ಈ ಜುಟ್ಟನ್ನು ಸ್ವಲ್ಪ ಕಟ್ ಮಾಡಿದ್ರೆ ಒಳ್ಳೆ ಲುಕ್ ಬರ್ತದೆ ಇದಕ್ಕೆ. ಈ ಜುಟ್ಟನ್ನು ಕಟ್ ಮಾಡಿದ್ರೆ ಒಳ್ಳೆ ಲುಕ್ ಬರ್ತದೆ. ಮತ್ತೆ ಈ ತರ ಅಡ್ಡ ಬಿದ್ದ ಕೋಳಿ ಉಂಟಲ್ಲ ಜುಟ್ಟು, ಅವುಗಳು ಸ್ವಲ್ಪ ಜೋರು, ಒಳ್ಳೆ ಮೆಟ್ಟುತ್ತದೆ ಅಂತ ಹೇಳಿ. ಇನ್ನು ಸ್ಪೆಷಲಿ ನಾನು ಇದನ್ನು ವಿಡಿಯೋ ಮಾಡ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ಇದು ಕಲರ್. ಕಟ್ಟಕ್ಕೆ ಹೋಗುವವರಿಗೆ ಗೊತ್ತಿರ್ತದೆ, ಇದು ಒಂದೇ ಮೈಯದ್ದು ಕೋಳಿ. ಒಂದೇ ಮೈ ಅಂತ ಹೇಳಿದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಕಲರ್ ಹೇಳ್ತಾರೆ. ಈ ಮಂಗಳೂರವರು ಒಂದು ಬಾಲದಲ್ಲಿ ಬಿಳಿ ಇದ್ರೆ ಅದಕ್ಕೆ ಬೋಳ್ಕಟ್ಟಿ ಅಂತ ಹೇಳ್ತಾರೆ, ತುಳುವವರು. ಇನ್ನು ನಾವು ಕನ್ನಡದವರು ಇದಕ್ಕೆ ಒಂದೇ ಮೈಯದ್ದು ಕೋಳಿ, ಒಮ್ಮೈ ಕೋಳಿ ಅಂತ ಹೇಳ್ತೇವೆ. ಒಂದೇ ಮೈ ಇದಕ್ಕೆ. ನೋಡಿ, ಬಾಲದಲ್ಲಿ ಬಿಳಿ ಇದ್ದಿದ್ರೆ, ಬಿಳಿ ಇಲ್ಲ ಇದಕ್ಕೆ. ಇನ್ ಕೇಸ್ ಬಿಳಿ ಬಂದಿದ್ರೆ ಇದಕ್ಕೆ ಪಂಚವರ್ಣ ಹಾಕಿರ್ತೈತಿ ಇದಕ್ಕೆ. ಆದ್ರೆ ಕಪ್ಪಂಚವರ್ಣಕ್ಕೆ ಕಟ್ಬೋದು ಈ ಕೋಳಿಯನ್ನ, ಒಂದೇ ಮೈ. ಮತ್ತೆ ಇನ್ನೊಂದು ನೋಡ್ತೇವೆ ಅಂತ ಹೇಳಿದ್ರೆ ಒಳಗಡೆದು ಮೈ. ನೋಡಿ, ಹೀಗೆ ಒಳಗೆ ನೋಡಿದಾಗ ಇದರಲ್ಲಿ ಕಪ್ಪುಂಟು. ಕೆಲವು ಕೋಳಿಗಳಿಗೆ ಬಿಳಿ ಇರ್ತದೆ, ಕೆಲವು ಕೋಳಿಗಳಿಗೆ ಕೆಂಪಿರ್ತದೆ, ಅದು ಡಿಪೆಂಡ್ಸ್. ಇನ್ನು ಈ ಕಲರಿಗೆ ಹೋಗುದಾದ್ರೆ ನಾವಿದನ್ನ ಕರೆಯುವುದು ಉರಿಯ, ಕರಿಕೆಮ್ಮೆರ ಉರಿಯ. ಇಲ್ಲಿ ಒಂಥರ ಅರ್ಶಿನ ಬಂದಿದೆ ನೋಡಿ. ಇದು ಬಂದ್ರೆ ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ, ಈ ಕೋಳಿ ಆಗುದು ಕಪ್ಪಿಗೆ ಅಂತ ಹೇಳಿ. ಅಂದ್ರೆ ಕಪ್ಪಂಚವರ್ಣ, ಕಪ್ಪು ಕೆಂಪು, ಕಪ್ಪು ಬಿಳಿ ಕಟ್ಟಬೇಕು, ಒಳ್ಳೇದಾಗ್ತದೆ. ನನ್ನ ಪ್ರಕಾರ ಇದು ಕಪ್ಪು ಕೆಂಪಿಗೆ ಸೂಪರ್ ಕೋಳಿ. ಇದು ಪಾಡ್ಯಕ್ಕೆ, ಅಮಾವಾಸ್ಯೆ ಆದ ನಂತರ ನೆಕ್ಸ್ಟ್ ದಿನಕ್ಕೆ ಇದು ನಂಬರ್ 1 ಕೋಳಿ. ಆದ್ರೆ ಇದರಲ್ಲಿ ಬಾಲದಲ್ಲಿ ಬಿಳಿ ಬಂದಿದ್ರೆ ಪಂಚವರ್ಣ ಕೆಸ ಕಟ್ಟಬಹುದು. ಆದ್ರೆ ಇದು ಒಂದೇ ಮೈ ಕೋಳಿ ಆಗ್ಲಿಕ್ಕೆ ಹೋಗಿ ನಿಮ್ಗೆ ಬೇರೆ ದಿನ ಕಟ್ಲಿಕ್ಕೆ ಆಗುದಿಲ್ಲ. ಇದ್ರದೊಂದು ನಿಲ್ಲಿಸಿ ಒಂದು ವಿಡಿಯೋ ಮಾಡ್ತೇನೆ. ಇದಂದ್ರೆ ಮರ ಹಾರ್ತಿತ್ತು ಕೋಳಿ, ಮರದಲ್ಲಿತ್ತು, ಹಾಗಾಗಿ ಕೈ ಸಬಿ ಇಲ್ಲ ಮನುಷ್ಯರದ್ದು. ಇದಕ್ಕೆ ಜುಟ್ಟು ಗಿಟ್ಟೆಲ್ಲ ಹಾರಿಸಿ ಸೆಟ್ ಮಾಡಿದ್ರೆ ಕೋಳಿ ಒಳ್ಳೇದಾಗ್ತದೆ ಕಟ್ಟುವವರಿದ್ರೆ. ಸದ್ಯಕ್ಕೆ ಮಳೆಗಾಲ, ಪ್ಲಾನ್ ಇಲ್ಲ. ಬಟ್ ಇದು ಕಲರ್ ಮೇಲೆ ಒಂದು ವಿಡಿಯೋ ಮಾಡಿದ್ದು. ಕಲರ್ ಅಂತ ಹೇಳಿದ್ರೆ ಒಳ್ಳೆ ಕಲರ್ ಇದ್ದು. ಈ ಕಲರ್ ಕೋಳಿಗೆ ಕೆಲವರು ಕುಪ್ಪಳ ಅಂತ ಹೇಳ್ತಾರೆ, ಇದು ಮ್ಯಾಂಗ್ಳೂರ್ ಸೈಡ್ ಅವರು. ಯಾಕಂದ್ರೆ ಕುಪ್ಪಳ ಹಾಕಿತಾರ ಕಲರ್ ಅಂತ ಹೇಳಿ. ನಾವು ಉರಿಯ ಅಂತ ಕರೆಯುವುದು. ಇನ್ನು ಯಾವ ದಿನ ಅಂತ ಹೇಳಿದ್ರೆ ಕಪ್ಪು ಕೆಂಪಿಗೆ ನಾವೇ ಇದನ್ನ ಕಟ್ಟಿದ್ದೇವೆ. ಅಂದ್ರೆ ನಾವು ಹಾಕಿದ್ದೇವೆ ಒಂದು ಕೋಳಿಯನ್ನ ಇದಕ್ಕೆ. ನಮ್ಮದು ಕಪ್ಪು ಕೆಂಪು ಉರಿಯ, ಅದನ್ನ ಇದು ತಿಂದಿದೆ. ಆದ್ರೆ ಕಪ್ಪು ಪಂಚವರ್ಣಕ್ಕೆ ನಾವೊಂದು 3 ಸಲ ಕಟ್ಟಿದ್ದೇವೆ ಇದೇ ಕಲರ್ ಕೋಳಿಯನ್ನ. ಕಪ್ಪು ಪಂಚವರ್ಣಕ್ಕೆ 1 ಸಲ, ಕಪ್ಪು ಕೆಂಪಿಗೆ 2 ಸಲ. ಸೊ ಇದೊಂದು ಒಳ್ಳೆ ಶ್ರೇಷ್ಠ ಕಲರ್ ಇದು. ಕರಿಕೆಮ್ಮೆರ ಉರಿಯ ಫೇವರೇಟ್ ಕಲರ್ ಎಲ್ಲರದ್ದು. ಕೆಲವರು ಉರಿಯ ಅಂತಾರೆ, ಕುಪ್ಪಳ ಅಂತಾರೆ. ಇದೊಂದು ದೊಡ್ಡ ಫಾಲ್ಟ್. ಹೀಗೆ ಮಾಡಬಾರ್ದು. ಹೀಗೆ ಮಾಡಿದ್ರೆ ಕಟ್ಲಿಕ್ಕೆ ಬಾರಿ ಕಷ್ಟ. ಸರಿ ಮಾಡ್ಲಿಕ್ಕೆ ಆಗ್ತದೆ. ಕೆಲವರೆಲ್ಲ ಈ ಒಳಗಿದು ಪುಕ್ಕವನ್ನೆಲ್ಲ ತೆಗಿತಾರೆ. ಈ ಪುಕ್ಕ ತೆಗಿಬೇಕಂತಿಲ್ಲ. ಹಿಡ್ದು ಅಭ್ಯಾಸ ಆಗ್ತದೆ. ಅದಕ್ಕೆ ಫುಡ್ ಎಲ್ಲ ಕೊಟ್ಟು ಕಾಲಲ್ಲಿ ಹಗ್ಗ ಹಾಕಿದ್ರೆ ಆಯ್ತು. ನಾನು ಈ ಹಗ್ಗ ಹಾಕ್ಲಿಕ್ಕೆ ಉದ್ದೇಶ ಹೇಳಿದ್ರೆ, ನಮ್ದು ಕಟ್ಟದ ಹಗ್ಗ ಹಾಕಿದ್ರೆ ತಪ್ಪಿಸ್ಕೊಂಡು ಹೋಗ್ತದೆ. ಇದರಲ್ಲಿ ಸ್ವಲ್ಪ ಟೈಟ್ ನಿಲ್ತದೆ ಇದು. ಮತ್ತೆ ಒಂದ್ಸಲ ತಪ್ಪಿಸ್ಕೊಂಡ್ರೆ ನಮ್ಮ ಕೈ ಸಿಗುದಿಲ್ಲ. ಇದಕ್ಕೆ ಕೈ ಸಬಿ ಇಲ್ಲ. ಅದೊಂದು ಹಳೆಯವರು ಸಾಕಿದ ಕೋಳಿ ಇದು. ಇದು ಕೋಳಿ ಹೊಸ ಕೋಳಿ. ಮನುಷ್ಯರದೊಂದು ಅಭ್ಯಾಸ ಇಲ್ಲ. ಅಂದ್ರೆ ಮರದಲ್ಲಿ ಕೂತ್ಕೊಳ್ತಿತ್ತು. ಬಟ್ ಇದು ಕಲರ್ ಮಾತ್ರ ಸೂಪರ್. ಇದಕ್ಕೆ ಒಂದು ಬಾಲದಲ್ಲಿ ಬಿಳಿ ಇದ್ದಿದ್ರೆ ಪಂಚವರ್ಣ ಆಗ್ತಿತ್ತು. ಈಗ ಕಪ್ಪು ಕೆಂಪಿಗೆ ಶ್ರೇಷ್ಠ ಕೋಳಿ ಇದು. ಜಾತಿ ಕರಿಕೆಮ್ಮೆರ ಉರಿ. ನಾವು ಕರಿಕೆಮ್ಮೆರ ಉರಿ ಅಂತ ಕರೆಯುವುದು, ಕೆಲವರು ಕುಪ್ಪಳ ಅಂತ ಕರೀತಾರೆ. ಇದು ಕಪ್ಪುರಿ ಅಲ್ಲ ಇದು. ಬಾಲದ ಇದು ಕುತ್ತಿಗೆಯಲ್ಲಿ ಅರಶಿನ ಬಂದಿದೆ ಅಲ್ಲ, ಸೊ ಹಾಗಾಗಿ ಇದನ್ನು ಕರಿಕೆಮ್ಮೆರ ಉರಿ ಅಂತ ಕರಿಬಹುದು. ಒಬ್ಬೊಬ್ಬರು ಒಂದೊಂದು ಕಲರ್ ಕರೀತಾರೆ. ಆದ್ರೆ ಇದು ಅಮಾವಾಸ್ಯೆ ಪಾಡ್ಯಕ್ಕೆ ಮಾತ್ರ ಹೇಳಿ ಮಾಡಿಸಿದ ಕೋಳಿ. ಮತ್ತೆ ಪುಕ್ಕ ಸಹ ನೋಡಿ, ಸಣ್ಣ ಪುಕ್ಕ, ಒಳ್ಳೆ ಜಾತಿ ಕೋಳಿ ಇದು. ಸ್ವಲ್ಪ ಮೈಸಬಿ ಇದ್ರೆ ಸ್ವಲ್ಪ ಸಮಯದಲ್ಲಿ ಸರಿ ಆಗ್ತದೆ ಕೋಳಿ ಇದು. ಕಟ್ ಹಾಕಿದ್ರೆ ಹಗ್ಗದಲ್ಲಿ ಹಾಕಿ ಸ್ವಲ್ಪ ಸಮಯದಲ್ಲಿ ಇದು ಕೋಳಿ ಕಡಕ್ ಆಗ್ತದೆ. ನೀವು ನಿಮ್ಮ ಊರಲ್ಲಿ ಇದಕ್ಕೆ ಎಂತ ಕಲರ್ ಹೇಳ್ತೀರಿ ಅಂತ ಕಾಮೆಂಟ್ ಅಲ್ಲಿ ಹಾಕಿ. ಥ್ಯಾಂಕ್ ಯು.